ನಮಸ್ಕಾರ. ಮಂಗಳೂರು ಮಿರರ್ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಕೀರ್ತಿಪುರ. ಕೊರೋನಾ ಕಾರಣವಿಟ್ಟು ಶಾಲೆಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ ಗರಂ ಆಗಿದ್ದಾರೆ. ಉಡುಪಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿದ್ದರೂ ಸರ್ಕಾರ ಕೋವಿಡ್ ಕಾರಣದಿಂದ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿಸುತ್ತಿದೆ. ಮತ್ತೊಂದೆಡೆ ಸೋಂಕು ಹೆಚ್ಚು ಮಾರಕವಾಗುವ ಅಪಾಯವಿದ್ದರೂ ಮದ್ಯ ಮಾರಾಟ ಕೇಂದ್ರಗಳನ್ನು ತೆರೆಯಲು ಅನುಮತಿ ನೀಡಿದೆ ಎಂದು ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಭೆ ಸಮಾರಂಭಗಳಲ್ಲಿ ಅಂತರ ಕಾಣುತ್ತಿಲ್ಲ, ಎಗ್ಗಿಲ್ಲದೆ ಮೋಜು ಮಸ್ತಿ ನಡೆಯುತ್ತಿದೆ, ರಾಜಕೀಯ ಸಮಾವೇಶಗಳಿಗೆ ಕಡಿವಾಣ ಇಲ್ಲದಂತಾಗಿದೆ. ಆದರೆ ಸೋಂಕು ಹರಡುವ ಕಾರಣದಿಂದ ವಿದ್ಯಾಸಂಸ್ಥೆಗಳನ್ನು ಮಾತ್ರ ಮುಚ್ಚಲಾಗುತ್ತಿದೆ ಎಂದು ಆಳ್ವ ಅಸಮಾಧಾನ ವ್ಯಕ್ತಪಡಿಸಿದರು. 1 ವರ್ಷ ವಿದ್ಯಾಕ್ಷೇತ್ರ ಬಂದ್ ಆದರೆ ಹೆಚ್ಚು ನಷ್ಟವಿಲ್ಲ ಎಂದು ಕೆಲವು ರಾಜಕಾರಣಿಗಳು ವಾದಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಬೇಕಿರುವುದು ಶಿಕ್ಷಣವೇ ಹೊರತು ರಾಜಕೀಯವಲ್ಲ. ಬೇಕಿದ್ದರೆ 1 ವರ್ಷ ರಾಜಕೀಯ ಚಟುವಟಿಕೆಗಳು ಬಂದು ಆಗಲಿ ಎಂದು ಹೇಳಿದರು. ಮರಿಬೇಕು. ಇದು ಪ್ರಾರಂಭದ ಸಮಯದಲ್ಲಿ ಹೇಗೆ ತೋರಿಸಿತು, ಒಂದು ಸತ್ತ ಬಾಡಿಯನ್ನು ಕೂಡ, ಒಂದು ತಂದೆಯ ಬಾಡಿಯನ್ನು ಮಕ್ಕಳಿಗೆ ಕೊಡದೆ ಅದನ್ನು ಯಾವ ರೀತಿಯಲ್ಲಿ ಕೊಂಡೋದ್ರು, ಯಾವ ರೀತಿ ದಫನ ಮಾಡಿದ್ರು, ಒಂದು ಇಂಥ ಪಾಸಿಟಿವ್ ಬಂದವರು ಒಂದು ಹಾಸ್ಪಿಟಲ್ಗೆ ಹೋದಾಗ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಟ್ಟರು, ಒಂದು ಫುಡ್ಡನ್ನು ಯಾವ ರೀತಿಯಲ್ಲಿ ಒಳಗೆ ಕೊಟ್ಟರು, ಇದೆಲ್ಲವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಇದೆಲ್ಲವನ್ನೂ ನೋಡುವಾಗ ಏನಿದು ಅಂತ ಎಂಬುದೇ ನಮಗೆ ಅರ್ಥವಾಗ್ತಾ ಇದೆ. ಈಗಲೂ ಬಹಳಷ್ಟು ಗೊಂದಲಗಳನ್ನು ಕಾಣ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಮೋಸ್ಟ್ ಇಮ್ಯುನಿಟಿ ಇರುವಂಥ, ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ವಿದ್ಯಾರ್ಥಿಗಳಿರುವಂಥ ಒಂದು ಆವರಣವನ್ನು ಇವರು ಬಂದ್ ಮಾಡಲಿಕ್ಕೆ ಹೇಳ್ತಾರೆ. ಇಮ್ಯುನಿಟಿಯೇ ಇಲ್ಲದಂಥ ಕೆಲವು ಕ್ಷೇತ್ರಗಳು, ಅದು ಒಂದು ನಾವು ಶರಾಬು ಅಂಗಡಿಗಳಿರ್ಬೋದು, ಅದನ್ನು ಪ್ರಾರಂಭದಲ್ಲಿ ಆರಂಭ ಮಾಡಿದ್ದಾರೆ, ಎಲ್ಲ ಕಡೆಗಳಲ್ಲೂ ಆರಂಭ ಮಾಡಿದ್ದಾರೆ. ಇವತ್ತು ಆದಿತ್ಯವಾರ ಉಳ್ಳಾಲದಿಂದ ಬೈಂದೂರಿನವರೆಗೆ ಹೋಗಿ ಇವತ್ತು ಒಂದು ಸಮುದ್ರ ಬದಿಯಲ್ಲಿ ಎಷ್ಟು ಜನ ಇದ್ದಾರೆ, ಮೋಜು ಮಾಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿ. ಯಾವ ಸಭೆ ಸಮಾರಂಭವನ್ನು ನೋಡಿದ್ರು ಹೇಗಿದೆ ಎಂಬುದನ್ನು ಗಮನಿಸಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅಗತ್ಯ ಇಲ್ಲ, ಏನಿಲ್ಲ, ಇಂಥ ಒಂದು ಯಾವುದೇ ರೀತಿಯ ಒಂದು ಇಲೆಕ್ಷನ್ಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ. ನನ್ನಲ್ಲಿ ಇತ್ತೀಚೆಗೆ ಒಬ್ಬರು ನನ್ನ ಕೇಳಿದ್ರು, ರೋಗ ನಿರೋಧಕ ಶಕ್ತಿ ಇರುವವರು 1 ವರ್ಷದಿಂದ 30 ವರ್ಷದ ಮಕ್ಕಳು. ಇಂಥ ಸಂದರ್ಭದಲ್ಲಿ ಅವರೊಟ್ಟಿಗೆ ನಮ್ಗೆ ಇರಲಿಕ್ಕೆ ಯಾವ ಹೆದರಿಕೆ ಯಾಕೆ ಹೇಳಿ, ಅವರು ಎದುರಿಸಬೇಕು. ಬಂದ ರೋಗವನ್ನು ಸರಿಯಾಗಿ ಗುಣಮುಖ ಮಾಡಬೇಕು, ಅದನ್ನು ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಮಾಡಿಕೊಂಡು ಅದನ್ನು ಸರಿಯಾಗಿ ಎದುರಿಸಿಕೊಂಡು ಅವರಿಗೆ ರೋಗ ನಿರೋಧಕ ಶಕ್ತಿ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕೊಂಡು, ಈ ಸಮಯದಲ್ಲಿ ನನಗೆ ಇಂಥ ಬಹಳ ಪ್ರೀತಿಯ ನನ್ನ